ಜನಗಳಿಗೆ ಈಗ ಏನಂತ ಹೇಳಿದರೆ ಬೇಗ ಫಸಲು ಬರಬೇಕು, 2.5 ವರ್ಷದಲ್ಲಿ ಬರುವಂತ ಇದ್ರೆ ಭಾರಿ ಉತ್ತಮ. ಸ್ಟಾಕ್ ಮಾಡಿ ತೆಗೆದಿಟ್ರೆ ಏನು ಹಾಳಾಗುದಿಲ್ಲ. ಇದು ನಮಗೊಂದು ಚಿನ್ನದ ರೇಟ್ ಇದೆ. ಕಾಳುಮೆಣಸಿನ ಗಿಡ ಅಂತ ಹೇಳಿದ್ರೆ ಇದು ಹಿಪ್ಪಲಿ ಗಿಡಕ್ಕೆ ರೋಗ ಬರೋದಿಲ್ಲ. ಈ ಗಿಡವನ್ನು ನಾವು ಎಲ್ಲಿ ಎಷ್ಟು ನೀರಿದ್ರು ಎಂತ ಇದ್ರು ಎಲ್ಲಿದ್ರು ಬರೀ ಕೊಳಚು ನೀರಲ್ಲಿ ನೆಟ್ಟರೆ ಇದು ಒಳ್ಳೆ ಅಭಿವೃದ್ಧಿ ಆಗ್ತದೆ. ಕಸಿ ಮಾಡಿ ಬಂದ ಗಿಡಗಳು 2 ವರ್ಷಕ್ಕೆ ಫಸಲು ಕೊಡ್ತವೆ. ಮ್ಯಾಂಗೋಸ್ಟಿನ್ ಅಂತ ಹಣ್ಣು. ಮ್ಯಾಂಗೋಸ್ಟಿನ್ ಹಣ್ಣು ಅಂತ ಹೇಳಿದ್ರೆ ನಮ್ಮ ಪುನಾರ್ಪುಲಿ ಇದೆಯಲ್ಲ, ಪುನಾರ್ಪುಲಿ ಹಾಗೆ ಸ್ವಲ್ಪ ದೊಡ್ಡ ಹಣ್ಣು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿಯಿಂದ ನಮಗೆ ಆದಾಯ, ಕೃಷಿಯಿಂದ ಆರೋಗ್ಯ, ಕೃಷಿಯಿಂದ ಶಾಂತಿ, ನೆಮ್ಮದಿ. ಬಹುಶಃ ಈ ಮಾತಿಗೆ ಪೂರಕವಾಗಿ ಇವತ್ತು ಕೃಷಿಗೆ ಅತ್ಯಂತ ಒಂದು ಹೆಚ್ಚಿನ ಮಹತ್ವವನ್ನು ಕೊಡಲಾಗ್ತಾ ಇದೆ ಎನ್ನುವಂಥದ್ದು ನಮ್ಮ ದೇಶದಲ್ಲಿಯೂ ಕೂಡ ನಮಗೆ ಮಾಹಿತಿ ಇರುವಂಥದ್ದು. ಕೃಷಿ ಮಾಡಬೇಕು ಅಂತಾದರೆ ಯಾವ ಕೃಷಿ ಮಾಡಬೇಕು ಮತ್ತು ಹೇಗೆ ಕೃಷಿ ಮಾಡಬೇಕು, ಅದಕ್ಕಿಂತಲೂ ಮುಖ್ಯವಾಗಿ ಕೃಷಿ ಮಾಡಬೇಕು ಅಂತ ಇದ್ದರೆ ಅದು ವಾಣಿಜ್ಯ ಕೃಷಿಗಳಾಗಿರ್ಬೋದು ಅಥವಾ ಆಹಾರ ಬೆಳೆಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಮಾಡಬೇಕಾದ್ರೆ ಉತ್ತಮವಾದಂತಹ ಗಿಡಗಳು ಬೇಕು, ಉತ್ತಮವಾದಂತಹ ತಳಿ ನಮಗೆ ಲಭ್ಯವಾಗಿರಬೇಕಾಗ್ತದೆ. ಹಾಗಾದರೆ ಇಲ್ಲಿ ನಾವಿವತ್ತೊಂದು ನರ್ಸರಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿಂದ ನೀವು ಗಿಡಗಳನ್ನು ತಗೊಳ್ಳೇಬೇಕು. ಯಾಕಂತ ಹೇಳಿದರೆ ಬನ್ನಿ ನೋಡೋಣ ಇಲ್ಲಿಯ ವಿಶೇಷತೆ ಏನು ಅಂತ. ನಾವಿರುವಂಥದ್ದು ಗಿರಿನಿವಾಸ ನರ್ಸರಿ. ಇದು ಪುತ್ತೂರಿನಿಂದ ವಿಟ್ಲ ರಸ್ತೆಯಲ್ಲಿ ಬರುವಂಥದ್ದು. ಪುತ್ತೂರಿನಿಂದ ಸರಿಸುಮಾರು 14 ಕಿಲೋಮೀಟರ್ ಅಂತರದಲ್ಲಿ ಮತ್ತು ವಿಟ್ಲದಿಂದ ಈ ಕಡೆಗೆ ಪುತ್ತೂರು ರಸ್ತೆಯಲ್ಲಿ 1 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಸಿಗುವಂಥದ್ದು ಗಿರಿನಿವಾಸ ನರ್ಸರಿ. ಬಹಳ ವಿಶೇಷವಾಗಿ ಇಲ್ಲಿಯ ಈ ನರ್ಸರಿಯಲ್ಲಿ ಎಲ್ಲ ಥರದ ಗಿಡಗಳನ್ನು ನೀವು ನೋಡುತ್ತಾ ಇರ್ಬೋದು. ಹಣ್ಣಿನ ಗಿಡಗಳಾಗಿರ್ಬೋದು, ವಿಶೇಷವಾದಂತಹ ತಳಿಯ ಮರಗಳು, ಬೆಲೆ ಬಾಳುವಂತಹ ಮೌಲ್ಯಯುತವಾದಂತಹ ಮರಗಳಾಗುವಂತಹ ಗಿಡಗಳಾಗಿರ್ಬೋದು ನೀವು ಕಾಣ್ತಾ ಇರ್ಬೋದು ಈ ನರ್ಸರಿಯಲ್ಲಿ. ಅದರ ಫಲಗಳು ಎಷ್ಟು ವರ್ಷದಲ್ಲಿ ಬರ್ತದೆ ಮತ್ತು ಅದನ್ನು ಹೇಗೆ ಪೋಷಣೆ ಮಾಡುವಂಥದ್ದು ಎಲ್ಲವನ್ನು ಕೂಡ ಇಲ್ಲಿಯ ನರ್ಸರಿಯ ಮಾಲಕರಾಗಿರುವಂತಹ ಚಂದ್ರಶೇಖರ್ ಅವರಿದ್ದಾರೆ, ಅವರನ್ನು ಮಾತಾಡಿಸಿಕೊಂಡು ಬರೋಣ. ಬಹಳ ವಿಶೇಷವಾಗಿ ಗಿರಿನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಈ ಹೆಸರಿಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಮತ್ತು ಇವರು ವಿಶೇಷವಾಗಿ ಪ್ರಾಯೋಗಿಕವಾಗಿ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರಾಯೋಗಿಕವಾಗಿ ಗಿಡಗಳನ್ನು ನೆಟ್ಟು ಅದರಿಂದ ಫಲವನ್ನು ಬರಿಸಿ ಆಮೇಲೆ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಮಗೆ ತಿಳಿದಿರುವಂತಹ ಮಾಹಿತಿ. ಹಾಗಾದ್ರೆ ಬನ್ನಿ ಅವರಲ್ಲಿ ಮಾತಾಡಿಸಿಕೊಂಡು ಬರೋಣ. ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಕೃಷಿ ಮಳೆಗಾಲ ಆರಂಭ ಆಗಿದೆ. ಕೃಷಿಕರು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಕೃಷಿಕರು ಹೇಗೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಆರಂಭಗೊಳ್ತಾರೋ ನೀವು ಕೂಡ ಅದಕ್ಕೆ ಮೊದಲಾಗಿ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೀರಿ. ನೀವು ಕೂಡ ಒಂದಷ್ಟು ಚುರುಕಾಗ್ತೀರಿ. ನರ್ಸರಿಯ ಮಾಲಕರಾಗಿದ್ದೀರಿ. ಗಿರಿನಿವಾಸ ನರ್ಸರಿ ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದೀವಿ? ಸುಮಾರು ನಾನು 17 ವರ್ಷದಿಂದ ಈ ನರ್ಸರಿ ಮಾಡ್ತಾ ಇದ್ದೇನೆ. 17 ವರ್ಷದಿಂದ ಇಲ್ಲೇ ನಡೆಸ್ತಾ ಇದ್ದೀನಿ. ಹೌದು, ಮನೆ ಇದರಲ್ಲಿ ನಾನು 17 ವರ್ಷ ಆಯಿತು. ಈಗ ಇಲ್ಲಿ ಬಂದು ಮೈನ್ ರೋಡಿಗೆ ಬಂದು ಒಂದು 5 ವರ್ಷ ಆಯಿತು. ಹೇಗೆ 17 ವರ್ಷಗಳ ಒಂದು ನಿಮ್ಮ ನರ್ಸರಿಯ ಅನುಭವ ಹೇಗಿದೆ? ಸುಮಾರು ನಾನು 17 ವರ್ಷದಿಂದ ಪ್ರಥಮವಾಗಿ ಪ್ರಾರಂಭಿಸುವಾಗ ಸುಮಾರು 5,000 10,000 ಗಿಡ ಮಾಡ್ತಾ ಇದ್ದೆ. ಈಗ ಅದೇ ಮುಂದುವರಿಕೆಯಾಗಿ ಅಂದರೆ ಕೃಷಿಕರು ಈಗ ಹೆಚ್ಚು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. IT-BT ಕಂಪನಿ ಬಿಟ್ಟು ಕೃಷಿಯನ್ನು ಅವಲಂಬಿಸಿದ ಕಾರಣ ನಾವು ಕೃಷಿಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೆ. ಹಾಗಿರುವಾಗ ನಾನು ಏನು ಮಾಡಿದೆ ಅಂದರೆ ಜನಗಳು ಹೆಚ್ಚಿಗೆ ಕೃಷಿಗೆ ಅವಲಂಬಿತ ಆಗಿರುವಾಗ ನಾನು ಕೂಡ ನನ್ನ ನರ್ಸರಿಯನ್ನು ಅದನ್ನು ವೃದ್ಧಿಯನ್ನು ಅಂದರೆ ನಮಗೀಗ ಒಂದು ಅಡಿಕೆ ಗಿಡದಲ್ಲಿ 2-3 ತಳಿ ಅಲ್ಲ, ಅದು ಎಷ್ಟು 10 ತಳಿಯನ್ನು ಮಾಡಿದೆ ನಾನು. ಅದೇ ರೀತಿ ಮುಂದುವರಿಸಿಕೊಂಡು ಸುಮಾರು 10,000 20,000 ಮಾಡುವಲ್ಲಿ ಇವಾಗ ನಾನು ಸುಮಾರು 4-5 ವರ್ಷದಿಂದ 1 ಲಕ್ಷ ಗಿಡವನ್ನು ನನ್ನ ಗಿರಿನಿವಾಸ ನರ್ಸರಿಯಲ್ಲಿ ನಾನು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೇನೆ. ಅಂದರೆ ಯಾವೆಲ್ಲ ಗಿಡಗಳು ನಿಮ್ಮಲ್ಲಿ? ಸುಮಾರು ಅಡಿಕೆ ಗಿಡದಲ್ಲಿ ಸುಮಾರು 10 ತಳಿಯನ್ನು ನಾನು ಈಗ ಅಡಿಕೆ ಗಿಡವನ್ನು ಮಾಡಿ
ಇದು ಮಾಡಿ ಸೇಲ್ ಮಾಡ್ತಾ ಇದ್ದೇನೆ. ಅದು ಸುಮಾರು 10 ಅಂದರೆ ಪ್ರಥಮವಾಗಿ ನಮಗೆ ನಡೆಯುವುದು ಶತಮಂಗಲ ಅಂತ. ಈ ಶತಮಂಗಲವು ಸುಮಾರು 2 ವರ್ಷದಿಂದ ಆರಂಭ ಆಗ್ತದೆ. ಆರಂಭ ಅಂತ ಹೇಳಿದ್ರೆ ಹೊಟ್ಟು ಹಿಂಗಾರ ಬರ್ತದೆ 2 ವರ್ಷದಲ್ಲಿ. ನಾನು ಈಗಾಗಲೇ ತೋರಿಸ್ತೇನೆ, ನಾನು ಅದು ಬಂದಿದ್ವೆ ಆಲ್ರೆಡಿ. ಈಗ 2 ವರ್ಷ ನೀವೇ ನೆಟ್ಟು ಅದರ 2 ವರ್ಷದಲ್ಲಿ ನಾನೀಗ ಅದನ್ನು ಹಿಂಗಾರವನ್ನು ತರಿಸಿದ್ದೇನೆ. ಅದೇ ರೀತಿ 2ನೇ ಸ್ಥಾನದಲ್ಲಿ ಸೈಗಾನ್ ಇದೆ, ಮತ್ತೆ ಮಂಗಲ 3ನೇ ಸ್ಥಾನದಲ್ಲಿದೆ. ಆನಂತರ ಸುಮಂಗಲ, ಇಂಟರ್ಸಿ ಮೋಹಿತ್ ನಗರ, ರತ್ನಗಿರಿ, ಅದೇ ರೀತಿ ವಿಟ್ಲ ಅಡಿಕೆ, ಇಂಟರ್ಸಿ ಮಂಗಲ, ಮೋಹಿತ್ ನಗರ ಮತ್ತೆ ಡಾರ್ಫು ಕುಬ್ಜತಲ್ಲಿ, ಈ ತಳಿಗಳನ್ನೆಲ್ಲ ಮಾಡಿದ್ದೇನೆ. ಇದರ ಪ್ರಮುಖ ವಿಷಯ ಏನಂತ ಹೇಳಿದ್ರೆ ಶತಮಂಗಲ ಈಗಾಗಲೇ ಬಂದು ಕೆಲವು ವರ್ಷಗಳ ಹತ್ರ, ಆದರೆ ಒಳ್ಳೆ ಇಳುವರಿ ಬರ್ತಾ ಇದೆ, ಒಳ್ಳೆ ತೂಕ ಜಾಸ್ತಿ ಇದೆ. ಸೈಗಾನು ಇದು ನಮ್ಗೆ ಎಡೆಗಿಡೆ ಹಾಕುವಂಥದ್ದು, ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಸ್ವರ್ಣಮಂಗಲ ಅಂತ ಇದೆ. ಅದು CPCR ಇಟ್ಟದ್ದು. ಅದು ಎಡೆಗಿಡೆ ಹಾಕುವಂಥದ್ದು. ಸುಮಂಗಲವು ಎಡೆಗಿಡೆ ಹಾಕ್ಬೋದು. ಇಂಟರ್ಸಿ ಮೋಹಿತ್ ನಗರವು 2.5 ವರ್ಷದಲ್ಲಿ ಇಲ್ಡ್ ಬರುತ್ತೆ. 2.5 ವರ್ಷದಲ್ಲಿ ಬರುವಂಥದ್ದು ಒಂದು ಇಂಟರ್ಸಿ ಮೋಹಿತ್ ನಗರ ಮತ್ತು ಇಂಟರ್ಸಿ ಮಂಗಲ. ಅದು 2 ತಳಿ 2.5 ವರ್ಷದಿಂದ 3 ವರ್ಷಕ್ಕೆ ಪ್ರಾರಂಭವಾಗ್ತದೆ. ಬಾಕಿ ಉಳಿದಂಥ ಎಲ್ಲ ಗಿಡಗಳು, ಅದು ಉದಾಹರಣೆಗೆ ರತ್ನಗಿರಿ, ಮಂಗಳ, ಸುಮಂಗಲ, ಸೈಗಾನು, ವಿಟ್ಲ ಅಡಿಕೆ, ಇದೆಲ್ಲ 4 ವರ್ಷದಿಂದ 5 ವರ್ಷಕ್ಕೆ ಪ್ರಾರಂಭ ಬರುವಂಥ ಅಡಿಕೆಗಳು. ಅಂದ್ರೆ ಈ ಭಾಗದಲ್ಲಿ ಒಂದಷ್ಟು ನಮಗೆ ಊರಿನ ಅಡಿಕೆ ಕೃಷಿಗಳನ್ನೇ ಒಂದಷ್ಟು ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ರೆ ಬೇರೆ ಬೇರೆ ರೀತಿಯಾದ ತಳಿಗಳಿವೆ. ಮಂಗಳ ಆಗಿರ್ಬೋದು, ನೀವು ಹೇಳಿದ ರೀತಿ. ಈಗ ಹೆಚ್ಚು ಕೃಷಿಕರು ಯಾವುದರ ಬಗ್ಗೆ ಆಸಕ್ತಿ ಪಡ್ತಾ ಇದ್ದಾರೆ? ಇಲ್ಲ, ಈಗ ಯಾಕೆಂತ ಹೇಳಿದ್ರೆ ನಮಗೆ ಬೇಗ ಇಳುವರಿ ಬರುವಂಥದ್ದು, ಹೆಚ್ಚು ಇಳುವರಿ ಕೊಡುವಂಥದ್ದು ಶತಮಂಗಲವೇ. ಅದರಲ್ಲಿ 2 ಮಾತೇ ಇಲ್ಲ. ಯಾಕೆಂತ ಹೇಳಿದ್ರೆ ಬಾಕಿದ್ದಲ್ಲಿ ನಿಮ್ಗೆ ಇಂಟರ್ಸಿ ಮಂಗಲ ಅಂತ ಇತ್ತು ಮೊದಲು, ಅದೇ ಹೋಗ್ತಿದ್ದು. ಅದ್ರ ಯಾಕೆಂದ್ರೆ ಇವಾಗ ಸ್ವಲ್ಪ ರೋಗಾಂಶ ಜಾಸ್ತಿ, ಆಮೇಲೆ ಸ್ವಲ್ಪ ಪಠೋರಾಂಶ ಜಾಸ್ತಿ ಅಂತ ಅದು ಇಂಟರ್ಸಿ ಮಂಗಲವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಮತ್ತೆ ಇಂಟರ್ಸಿ ಮೋಹಿತ್ ನಗರ ಅದು ತೂಕ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದು ಕಿಡು ಫಾರ್ಮಿಂದ ನಾವು ಅಡಿಕೆಯನ್ನು ತರೋದು. ಹಾಗಿರುವಾಗ ಅದು ಒಳ್ಳೆ ತೂಕ ಉಂಟು, ಒಳ್ಳೆ ಇದು ಫಸಲು ಒಳ್ಳೆದುಂಟು. ಹಾಗೆ ಮತ್ತೆ ರತ್ನಗಿರಿ ಸ್ವಲ್ಪ ಗಿಡ್ಡವಾಗಿ ತೋರವಾಗಿ ಬರುವಂಥ ಬೆಳವಣಿಗೆ ಬರುವಂಥದ್ದು ರತ್ನಗಿರಿ. ಮತ್ತೆ ವಿಟ್ಲ ಅಡಿಕೆ ನಮ್ಮ ಊರಿನ ಅಡಿಕೆ. ನಮ್ಮ ವಿಟ್ಲಕ್ಕೆ ಒಂದು ಮಹತ್ವದ ಹೆಸರು ಅಂತ ಹೇಳಿದ್ರೆ ವಿಟ್ಲದ ಅಡಿಕೆ ಅಂತ ಹೇಳಿದ್ರೆ ಅದಕ್ಕೊಂದು ಮಹತ್ವ. 5 ರೂಪಾಯಿ ಜಾಸ್ತಿ ವಿಟ್ಲದಲ್ಲಿ. ಉದಾಹರಣೆಗೆ ನಾವು ಸುಳ್ಳಿಯಿಂದ ತರುವುದು ಅಥವಾ ಅಲ್ಲಿಂದ ಪುತ್ತೂರಿಂದ ಅಥವಾ ಇನ್ನೆಲ್ಲಿಂದ ದೂರ ತರುವುದ್ರೆ ನಮಗೆ 5 ರೂಪಾಯಿ ಕಡಿಮೆ ಆಗಲಿ ಅಡಿಕೆಗೆ. ವಿಟ್ಲದ ಅಡಿಕೆಗೆ ಕ್ವಾಲಿಟಿ ಅದು ಒಳ್ಳೆ ಗುಣಮಟ್ಟವಾಗಿರುತ್ತದೆ, ಒಳ್ಳೆ ಅಂದರೆ ಗುಣಮಟ್ಟ ಒಳ್ಳೆದಿರುತ್ತದೆ. ಹಾಗಾಗಿರುವ ಅದಕ್ಕೆ ವಿಟ್ಲದ ಅಡಿಕೆ ಅಂತ ಒಂದು ಹೆಸರು, ನಾನಾಗಿ ವಿಟ್ಲ ಅಡಿಕೆ ಅಂತ ಹೆಸರು ಇಟ್ಟದೆ ಅದಕ್ಕೆ. ಅಂದ್ರೆ ನಮ್ಮ ಊರಿಗೆ ಒಂದು ಹೆಸರು ತರಲಿಕ್ಕೆ ಆ ಹೆಸರು ಇಟ್ಟಿದ್ದೇನೆ. ಅಂದ್ರೆ ನೀವೇ ಅದನ್ನು ತಯಾರಿಸಿ? ಹೌದು, ನಮ್ಮ ತೋಟದಿಂದ ತಯಾರು ಮಾಡಿ ನಾವು ಮಾಡುವಂಥದ್ದು. ಹಾಗೆ. ಓಕೆ. ಈಗ ಅದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ತಳಿಗಳು ಯಾವ ರೀತಿಯಾಗಿ ಅನುಕೂಲ ಆಗ್ತದೆ? ಅಂದ್ರೆ ಹೆಚ್ಚು ಯಾವ ತಳಿಗಳು ಹೆಚ್ಚು ಅನುಕೂಲ ಅಂತ ಹೇಳ್ಬೋದು? ಇಲ್ಲ, ನಮಗೆ ಜನಗಳಿಗೆ ಈಗ ಏನಂತ ಹೇಳಿದ್ರೆ ಬೇಗ ಫಸಲು ಬರಬೇಕು. 2.5 ವರ್ಷದಲ್ಲಿ ಬರುವಂತ ಇದ್ರೆ ಭಾರಿ ಉತ್ತಮ. ಹಾಗೆಂತ ಇಂಟರ್ಸಿ ಮಂಗಲ ಬರ್ತಿತ್ತು, ಈಗ ಸ್ವಲ್ಪ ರೋಗಾಂಶ ಗೊತ್ತಾಗಿದೆ, ಹಾಗಾಗಿ ಸ್ವಲ್ಪ ದೂರ ಮಾಡಿ ಶತಮಂಗಲಕ್ಕೆ ಹೋಗಿದ್ದಾರೆ ಜನಗಳು. ಶತಮಂಗಲಕ್ಕೆ ಪರಿವರ್ತನೆಗೊಂಡಿದ್ದಾರೆ, ಮತ್ತೆ ಮಂಗಲಕ್ಕೆ ಹೋಗಿದ್ದಾರೆ. ಮುಂದೆ ಮಂಗಲಕ್ಕೆ ಒಳ್ಳೆ ಬೇಡಿಕೆ ಇತ್ತು, ಈಗ ಮಂಗಲಕ್ಕೆ ಹೋಗಿದ್ದಾರೆ. ಮಂಗಲ, ಸೈಗಾನು, ಸುಮಂಗಲ, ರತ್ನಗಿರಿ ಇಂಥ ವೆರೈಟಿಗಳಿಗೆ ಜಾಸ್ತಿ ಹೋಗಿದ್ದಾರೆ. ಇಳುವರಿಗೂ ಒಂದು ಕಡೆ ಇಳುವರಿ ಜಾಸ್ತಿ ಕೊಡುವಂತ, ಅದಕ್ಕೆ ಬೇಕಾಗುವಂತಹ ಮದ್ದು ಬಿಡುವಂತದ್ದಾಗಿರ್ಬೋದು, ಅಡಿಕೆ ಕೊಯ್ಲು ಆಗಿರ್ಬೋದು, ಇಲ್ಲಿ ಕೂಡ ಒಂದಷ್ಟು ಅನುಕೂಲ ಆಗುವ ದೃಷ್ಟಿಯಲ್ಲಿ ಈಗ ಕೆಲಸದ ಆಳುಗಳು ಕಡಿಮೆ ಇದ್ದಾರೆ. ಆ ದೃಷ್ಟಿಯಿಂದಲೂ ಕೂಡ ಇಂತಹ ತಳಿಗಳನ್ನ ಆಯ್ಕೆ ಮಾಡಬಹುದು. ಒಂದಷ್ಟು ತೆಂಗು ಸಸ್ಯ ಬಗ್ಗೆ ಇದರ ಬಗ್ಗೆ ವಿವರಿಸಬಹುದಾ? ನರ್ಸರಿಯಲ್ಲಿ ಈಗ ಹೈಬ್ರಿಡ್ ತೆಂಗಿನ ಗಿಡಗಳು ಸುಮಾರು 18 ತಿಂಗಳಿಂದ 2 ವರ್ಷಕ್ಕೆ ಬರುವಂಥದ್ದು, ಫಸಲು ಕೊಡುವಂಥದ್ದು CGD, ಮತ್ತೆ 2.5 ವರ್ಷದಿಂದ 3 ವರ್ಷಕ್ಕೆ ಫಸಲು ಕೊಡುವಂಥದ್ದು COD, MYD ಇದು 2.5 ವರ್ಷದಿಂದ 3 ವರ್ಷಕ್ಕೆ ಫಸಲು ಕೊಡುವಂಥದ್ದು. ಮಲಯನ್ ಯೆಲ್ಲೋ ಡಾರ್ಫು, KGT ಇದು 3 ರಿಂದ 4 ವರ್ಷಕ್ಕೆ ಬರುವಂಥದ್ದು, ಅಂದರೆ KGT ಕುಲಶೇಖರ್ ಗ್ರೀನ್ ಟಾಲ್ ಅಂತ. ಅದೇ ರೀತಿ D ಇದು 3 ವರ್ಷಕ್ಕೆ ಬರುವಂಥದ್ದು. ಅದೇ ರೀತಿ WCT ಅಂತ ಇದೆ, ವೆಸ್ಟ್ ಕಾಸ್ಟ್ ಟಾಲ್, ಅಂದರೆ ನಮ್ಮ ಊರಿನ ಅಡಿಕೆ ತೆಂಗಿನ ಮರದಲ್ಲಿ ಹೈಬ್ರಿಡ್ ತೆಂಗಿನ ಗಿಡ, ಅಂದರೆ ಹಾಲಿನಂಶ ದಪ್ಪ ಇರುವ ಹಾಲಂಶ ಜಾಸ್ತಿ ಇರುವಂಥದ್ದು, ಅಂದರೆ ತೆಂಗಿನಕಾಯಿ ದಪ್ಪ ಇರುವಂಥದ್ದು. ಈ D KGT ಇದೆಲ್ಲ KGT ತೊಂದರೆ ಇಲ್ಲ, ಅದು ಅಡಿಕೆ ಇದಕ್ಕೂ ಬೊಂಡಕ್ಕೂ ಆಗ್ತದೆ, ನಮಗೆ ತೆಂಗಿನಕಾಯಿಗೂ ಆಗ್ತದೆ, ಎರಡಕ್ಕೂ ಉಪಯೋಗ ಆಗುವಂಥದ್ದು ತೆಂಗಿನ ಗಿಡಗಳು. ಹಾಗೆ ಇಷ್ಟು ತಳಿಗಳನ್ನು ನಾನು ನನ್ನ ನರ್ಸರಿಯಲ್ಲಿ ಬೆಳೆಸಿದ್ದೇನೆ. ಅಂದರೆ ಇದು ಪರ್ಯಾಯ ಕೃಷಿಯಾಗಿ ಕೂಡ ಅಡಿಕೆ ತೋಟದಲ್ಲಿ ಕೂಡ ಸೈಡ್ಗೆ ಹಾಕುವಂಥದ್ದು. ಅಂದರೆ ಗಾಳಿ ಬೆಳಕು ಎನ್ನುವಂಥದ್ದು. ಹೌದು, ಏನಿದ್ರು ಬಿಸಿಲಿಬೇಕು, ಬಿಸಿಲಿಲ್ಲದೆ ಯಾವುದು ನಡೆಯುವುದಿಲ್ಲ. ಹೌದು. ಇದು ಕೂಡ ನೀವು ಪ್ರಯೋಗ ಮಾಡಿ ನೋಡಿದ್ದೀರಿ? ಹೌದು, ಇದು ಆಲ್ರೆಡಿ ನೆಟ್ಟಿದೆ ನಾನು. ಪ್ರತಿಯೊಂದು ಗಿಡವನ್ನು ನೆಟ್ಟಿದ್ದೇನೆ ಮನೆಯಲ್ಲಿ. ಈಗ ಫಸಲನ್ನು ಬೆಳೀತಾ ಇದೆ? ಈಗ ಫಸಲು ಬರ್ತಾ ಇದೆ ಅಷ್ಟೇ, ಈಗ 3 ವರ್ಷಕ್ಕೆ ಬರ್ತಾ ಇದೆ ಅಷ್ಟೇ.
ಆದಾಯ ಕೃಷಿಯಾಗಿರುವಂತಹ ಕಾಳು ಮೆಣಸು ಗಿಡಗಳು ಕೂಡ ಇಲ್ಲಿದೆ. ಇದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡಿ ಚಂದ್ರಶೇಖರ್. ನಾವು ಈಗ ತೋಟ ಕೃಷಿ ನಮ್ಮ ಕೃಷಿ ಅಂತ ಹೇಳಿದ್ರೆ ಬರೀ ಅಡಿಕೆ ಮರವನ್ನೇ ನೆಟ್ಟು ನಾವು ಒಂದು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಕಾಳು ಮೆಣಸು ಎಂಬುದು ಅದೊಂದು ಚಿನ್ನ. ಯಾಕೆಂತ ಹೇಳಿದ್ರೆ ನಮಗೆ ತೋಟ ನಾವು ಈಗಾಗಲೇ ತೋಟ ನಾವು ಎಷ್ಟೋ ಜನರು ಬೆಳೆಸ್ತೇವೆ. ಅದೇ ತೋಟವನ್ನು 10 ವರ್ಷ ನಂತರ, ಸುಮಾರು 6-7-10 ವರ್ಷ ನಂತರ ಇಂಥ ಕಾಳು ಮೆಣಸುಗಳನ್ನು ನಾವು ನೆಟ್ಟು ಅದರಲ್ಲಿ ಬೆಳವಣಿಗೆ ಮಾಡಿ ಇದರಿಂದ ಫಸಲನ್ನು ತೆಗೆದು ಅದನ್ನು ತೆಗೆದಿಟ್ಟರೆ, ಅಂದರೆ ಇದನ್ನು ತೆಂಗಿನ ನಮಗೆ ಅಡಿಕೆಯನ್ನು 1 ವರ್ಷದಿಂದ 2 ವರ್ಷ ಒಳಗೆ ನಮಗೆ ಮಾರಾಟ ಮಾಡಲೇಬೇಕು. ಹೆಚ್ಚು ಬಾಳ್ವಿಕೆ ಇಲ್ಲ. ಹಾಗಂತ ಹೇಳಿಕೊಂಡು ಈ ಕಾಳು ಮೆಣಸು ನಾವು ಮಾಡಿದರೆ ಇದನ್ನು ನಮಗೆ 2 ವರ್ಷ ಅಲ್ಲ, 10 ವರ್ಷವು 15 ವರ್ಷವು ಅಂದ್ರೆ ಸ್ಟಾಕ್ ಮಾಡಿ ತೆಗೆದಿಟ್ರೆ ಏನು ಹಾಳಾಗುದಿಲ್ಲ. ಇದು ನಮಗೊಂದು ಚಿನ್ನದ ರೇಟ್ ಇದು. ಯಾಕೆಂತ ಹೇಳಿದ್ರೆ ಯಾವಾಗ ರೇಟ್ ಬರ್ತದೆ ಏನಲ್ಲ, ಅದು ಚಿನ್ನವೇ. ಯಾಕೆಂದ್ರೆ ಅದು ಸ್ಟಾಕ್ ಮಾಡಿ ಇಡುವಂತ ಒಂದು ಸಾಮರ್ಥ್ಯ ಇರುವಂತ ಗಿಡ. ಈ ಗಿಡವನ್ನು ನಾನು ಮಾಡಬೇಕಿದ್ರೆ ನಾನು ಈ ಹಿಪ್ಪಳಿ ಗಿಡ ಅಂತಿದೆ, ಈ ಹಿಪ್ಪಳಿ ಗಿಡದಿಂದ 2 ಫೀಟ್ ಎತ್ತರಕ್ಕೆ ಕಟ್ ಮಾಡಿ ಇಲ್ಲಿಂದ ಮತ್ತೆ ನಾವು ಕಾಳು ಮೆಣಸು ಇಲ್ಲಿಂದ ನಾವು ಕಸಿ ಮಾಡಿ ಇಲ್ಲಿಂದ ಹೋಗುವಂಥ, ಯಾಕೆಂದರೆ ಇದು ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಕಾಳು ಮೆಣಸು. ಕಾಳು ಮೆಣಸಿನ ಗಿಡ ಅಂತ ಹೇಳಿದ್ರೆ ಇದು ಹಿಪ್ಪಳಿ ಗಿಡಕ್ಕೆ ರೋಗ ಬರೋದಿಲ್ಲ. ಈ ಗಿಡವನ್ನು ನಾವು ಎಲ್ಲಿ ಎಷ್ಟು ನೀರಿದ್ರು ಎಂತ ಇದ್ರು ಎಲ್ಲಿದ್ರು ಬರೀ ಕೊಳಚು ನೀರಲ್ಲಿ ನೆಟ್ಟರೆ ಇದು ಒಳ್ಳೆ ಅಭಿವೃದ್ಧಿ ಆಗ್ತದೆ. ಇದರಿಂದ ಬರುವಂಥ ಗಿಡ ಅಂದರೆ ಸುಮಾರು 2 ಫೀಟ್ ಎತ್ತರದಿಂದ ಈ ಕಸಿ ಮಾಡಿ ಬಂದ ಗಿಡಗಳು 2 ವರ್ಷಕ್ಕೆ ಫಸಲು ಕೊಡ್ತವೆ. 2 ವರ್ಷಕ್ಕೆ ಒಂದು ಮರದಲ್ಲಿ ಸುಮಾರು ನಾವು ಒಂದು ಮರದಲ್ಲಿ ಅಂದರೆ ಸುಮಾರು 7-8 ವರ್ಷ ಆಗುವಾಗ ಸುಮಾರು 25-30 kg ಹಸಿ ಕಾಳು ಮೆಣಸು ತೆಗಿಲಿಕ್ಕೆ ಆಗ್ತದೆ ಒಂದು ಮರದಲ್ಲಿ. ಹಾಗೆ ಇದೇ ರೀತಿಯಲ್ಲಿ ಈಗಾಗಲೇ ಕೆಲವು ಕೃಷಿಕರಿಗೆ ಅಂದರೆ ನಮಗೆ ಮಾರ್ಗ ಸೈಡ್ ಅಂದರೆ ನಮಗೆ ವಾಣಿಜ್ಯ ಇಲ್ಲಿ ಪೇಟೆಯಲ್ಲಿರುವಂಥ ಜನಗಳಿಗೆ ಇದೇ ಕಾಳು ಮೆಣಸು ಅಂದರೆ ಹಿಪ್ಪಳಿ ಗಿಡದಿಂದ ನಾವು ಬುಷ್ ಅಂತ ಹೇಳಿದರೆ ಇದು ನೇರವಾಗಿ ಹೋಗುವಂಥ ಗಿಡ, ಮರಕ್ಕೆ ಮಾತ್ರ. ಇದು ಬುಷ್ ಚಟ್ಟಿಗಳಲ್ಲಿ ಅಥವಾ ಬಾಲ್ದಿಗಳಲ್ಲಿ ಹಾಕಿ ಪಾಟಲ್ಲಿ ಹಾಕಿ ಬೆಳವಣಿಗೆ ಮಾಡುವಂಥ ಇದು ಕಾಳು ಮೆಣಸು. ಇದು ಕೂಡ ಹಾಗೆ ಪನೀರ್ ವನ್ನಿ ಗಿಡ, ಹಿಪ್ಪಳಿ ಗಿಡದಿಂದ ಕಸಿ ಮಾಡುವಂಥ ಗಿಡ ಇದು. ಅಂದ್ರೆ ಮನೆ ಅಂಗಳದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳು ಕೂಡ ನಿಮ್ಮಲ್ಲಿ ಇವೆ ಚಂದ್ರಶೇಖರ್ ಅವರೇ. ಯಾವ ತರದ ಹಣ್ಣಿನ ಗಿಡಗಳಿವೆ ಮತ್ತು ಅದರ ವಿಶೇಷತೆ ಏನು? ಇದು ರಂಬುಟಾನು ಸ್ಕೂಲ್ ಬ್ಯಾಗ್ ಅಂತ ಮತ್ತೆ ಕಿಂಗ್ ರಂಬುಟಾನ್ ಅಂತ 2 ವೆರೈಟಿ ಮಾಡಿದ್ದೇನೆ. ಇದು ನಿಮಗೆ ಹಣ್ಣು ಕೆಂಪಾಗಿ ಬರುವಂಥದ್ದು, ಅಂದರೆ ಹೊರಗಿನ ಸಿಪ್ಪೆ ಕೆಂಪಾಗಿ ಬರುವಂಥದ್ದು, ಅದು ಕೆಂಪೆ. ಆದರೆ ಸ್ಕೂಲ್ ಬ್ಯಾಗ್ ಸ್ವಲ್ಪ ಜಾಸ್ತಿ ಬರುತ್ತದೆ ಹಣ್ಣು, ಸಣ್ಣ ಹಣ್ಣಾಗಿ. ಇದು ಜಾಸ್ತಿ ಕೆಂಪಾಗಿ ತುಂಬ ಇಳುವರಿ ಬರ್ತದೆ. ಆದರೆ ಒಳಗೆ ಯಾವುದೇ ಕೆಂಪು, ಹೊರಗೆ ಏನೇ ಕಲರ್ ಬಂದರೂ ಒಳಗೆ ವೈಟ್ ಆಗಿ ಇರುತ್ತೆ. ಅದು ಹಾಗೆ ಇದರ ಎಲ್ಲರೂ ಕೂಡ ಬೆಳಿಬೋದು, ಯಾರಿಗೂ ಬೆಳಿಬೋದು. ಅದು ತೋಟದ ಬದಿ ಸೈಡಿಗೆ ಹಾಕುವಂಥ ಗಿಡಗಳು, ಅದು ಹಣ್ಣಿನ ಗಿಡಗಳು. ಅದೇ ರೀತಿ ಗಮ್ಲೆಸ್ ಹಲಸಿದೆ, ಅಂದರೆ ಮಾಯನ ಇಲ್ಲ. ಇದು ಗಮ್ಲೆಸ್, ಇದು ಮಾಯನ ಇಲ್ಲ, ಅಂದರೆ ಏನು ಒಂದು ಮಾಯನ ಇಲ್ಲದು ಒಂದು ಗಟ್ಟಿಯಾದಂಥ ಹಣ್ಣು, ಬಿಳಿಯಾಗಿ ಕಲರ್ ಆಗಿ ಇರ್ತದೆ. ಹಾಗೆ ಎಷ್ಟು ವರ್ಷದಲ್ಲಿ ಇದು 3-4 ವರ್ಷ ಬರ್ಕೊತ್ತೆ, 4 ನಂತರ ಸ್ಟಾರ್ಟ್ ಆಗೋದು ಇದು. ಅದೇ ರೀತಿ ಗಿಡ್ಡ ಹಲಸು ಇದೆ. ಇದು ನಿಮಗೆ ಈಗಾಗಲೇ ಸಣ್ಣ 2.5 ವರ್ಷದಲ್ಲಿ 1.5 ವರ್ಷದಲ್ಲಿ ಬರ್ತದೆ ನೋಡಿ. ಉದಾಹರಣೆ ಇಲ್ಲಿ ಬಂದಿದೆ. ಇದೇ ರೀತಿ ಇದು 2 ವರ್ಷದಲ್ಲಿ ಇದು ಬರುವಂಥ ಫಸಲು ಕೊಡುವಂಥದ್ದು ಈ ಹಣ್ಣಿನ ಗಿಡಗಳು. ಅದೇ ರೀತಿ ಸೀಡ್ಲೆಸ್ ಲಿಂಬೆ, ಇದು ಲಿಂಬೆ ಬೀಜರಹಿತವಾಗಿರುವಂತಹ ಲಿಂಬೆ. ಚಿಕ್ಕು ಗಿಡಗಳು, ಇದು ಚಿಕ್ಕು ಗಿಡಗಳು. ಚಿಕ್ಕುನಲ್ಲಿ ಬೇರೆ ಬೇರೆ ತಳಿಗಳಿವೆ ಅಥವಾ? ಚಿಕ್ಕು ಈಗ 3 ತಳಿ ಇದೆ. ನಾನದು ಈಗ ಒಂದು ರೆಡ್ ಚಿಕ್ಕು ಮತ್ತೆ ನಾನು ಇದು ಕಾಲಪಾಡಿ ಅಂತ 1-2 ಕಾಲ ಇದು ಮಾಡಿದ್ದು ಹಾಗೆ. ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ ಇದೆ, ಅದು ನನ್ನ ಮನೆಯಲ್ಲಿ ನೋಡ್ಬೋದು ನಿಮಗೆ, ಈಗ ಗಿಡ ಇದೆ ಅಷ್ಟೇ. ಮತ್ತು ಮಾವಿನಲ್ಲಿ ಸುಮಾರು ಒಂದು 4 ವೆರೈಟಿ ಇದೆ. ಮಲ್ಲಿಕಾ ಇದೆ, ನೀಲಮ್ ಇದೆ, ಕಾಲಪಾಡಿ, ಆಲ್ ಸೀಸನ್, ಈ ರೀತಿಯ ಮಾವುಗಳು ಇದೆ. ಅಂದರೆ ನಮ್ಮ ಇಲ್ಲಿಯ ವಾತಾವರಣ ಮತ್ತು ಮಣ್ಣಿಗೆ ನಮ್ಮ ವಾತಾವರಣಕ್ಕೆ ಶೂಟ್ ಆಗುವಂಥ, ಅಂದರೆ ಹೊಂದಾಣಿಕೆ ಕೊಡುವಂಥ ಗಿಡಗಳು ಇವು. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಬೆಳವಣಿಗೆ ಇರುವಂಥ. ಆದರೆ ನಮಗೆ ರುಚಿಯಲ್ಲಿ ಸ್ವಲ್ಪ ಅಲ್ಲಿಗೆ ಇಲ್ಲಿ ಹಲಸಿನ ಇದು ನಮ್ಮ ದಕ್ಷಿಣ ಕನ್ನಡಕ್ಕೆ ಹಲಸಿನ ಸ್ವಲ್ಪ ದೊಡ್ಡ ವಿವರಣೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಮಳೆ ಅಂಶ ಜಾಸ್ತಿ ಇರುವ ಕಾರಣ ಯಾವುದೇ ರೀತಿಯದು ಅಷ್ಟೊಂದು ರುಚಿಕರವಾಗಿ ಬರುವುದಿಲ್ಲ. ಇದು ಸೀಡ್ಲೆಸ್ ಅಂಬಟೆ, ಇದೆಲ್ಲ ಸೀಡ್ಲೆಸ್ ಅಂಬಟೆ. ಇದು ಬೀಜರಹಿತವಾದ ನೇರಳೆ. ಅದೇ ರೀತಿ ಗೋವಾ KG ಪೇರಳೆ, ಲಕ್ಷ್ಮಣ ಫಲ ಇದೆ, ಮತ್ತು ಫುಲ್ಸಾನ್ ಇದೆ, ಅಬಿಯು ಇದೆ, ಮಿರಾಕಲ್ ಫ್ರೂಟ್ ಇದೆ. ಇದೆಲ್ಲ ಹಣ್ಣಿನ ಗಿಡಗಳು. ಇಲ್ಲಿ ಇನ್ನೊಂದು ಎಲ್ಲವೂ ಎತ್ತರವಾಗಿ ಬೆಳೆಯುವಂಥ ಗಿಡಗಳು, ತುಂಬ ವಾಣಿಜ್ಯವಾಗಿ ಬೆಳೆಯುವಂಥ. ಆದರೆ ಈ ಡಾರ್ಫ್ ಕುಬ್ಜ ತಳಿ ಇದು ಸುಮಾರು ನಿಮಗೆ 20 ವರ್ಷ ಆಗುವಾಗ 7 ಫೀಟ್ ಹೋಗುವಂಥ ಗಿಡ. ಇದು ನಿಮಗೆ
ತುಂಬ ಅಡಿಕೆ ಅಲ್ಲ, 1-2 ಗೊನೆ ಮಾತ್ರ ಬರುವಂಥದ್ದು, ತುಂಬ ಅಡಿಕೆ ಬರೋದಿಲ್ಲ. ಆದರೂ ನಮಗೆ ಗಾರ್ಡನ್ ಅಂದರೆ ಮನೆ ಅಂಗಳದಲ್ಲಿ 1-2 ಅಥವಾ 4 ಗಿಡ ನೆಡುವಂತಕ್ಕೆ ಈ ತಳಿಯನ್ನು ತುಂಬ ಜನಗಳು ಆಕರ್ಷಿಸ್ತಾರೆ ಇದಕ್ಕೆ. ಹಾಗೆ ಅಂದರೆ ಇದರಲ್ಲಿ ಕೂಡ ಫಸಲು ಫಸಲಿದೆ, ಇದರಲ್ಲಿ ಸುಮಾರು 500-700 ಅಡಿಕೆ, 1000 ಅಡಿಕೆ ಬರುವುದಷ್ಟೇ, ಜಾಸ್ತಿ ಬರುವುದಿಲ್ಲ. ಹಾಗೆ ಅಂದರೆ ಅಲ್ಲಿ ಅಡಿಕೆ ನಮ್ಮ ಗುಣ ಎಲ್ಲ ದೊಡ್ಡದಿದೆ, ಮಂಗಲದ ಗುಣ ಇದೆ. ಅದೇ ಗುಣ. ಈಗ ನಾವು ಚಂದ್ರಶೇಖರ್ ಅವರ ಗಿರಿನಿವಾಸಕ್ಕೆ ಬಂದಿದ್ದೇವೆ. ಗಿರಿನಿವಾಸ ಎನ್ನುವಂಥದ್ದು ಅವರದ್ದು ಈಗಾಗಲೇ ನಾವು ನೋಡಿರುವಂತಹ ನರ್ಸರಿ, ಡೆಮೋ ನರ್ಸರಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಪ್ರಾಯೋಗಿಕವಾಗಿ ತನ್ನಲ್ಲಿ ಇರುವಂತಹ ಎಲ್ಲ ಗಿಡಗಳನ್ನು ಕೂಡ, ಹಣ್ಣಿನ ಗಿಡಗಳಾಗಿರ್ಬೋದು, ಅಡಿಕೆ ಕೃಷಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ಪ್ರಯೋಗ ಮಾಡಿ ಅಲ್ಲಿ ಏನು ಫಸಲನ್ನು ಪಡೆಯುತ್ತಾರೆ, ಅದರ ನಂತರ ಗ್ರಾಹಕರಿಗೆ ಅದರ ವಿವರವನ್ನು ಕೊಡ್ತಾರೆ ಮತ್ತು ಗಿಡಗಳನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಅವರ ಗಿರಿನಿವಾಸದ ಕೃಷಿ ತೋಟದಲ್ಲಿ ಈಗ ನಾವಿದ್ದೇವೆ. ಯಾವ ಬೆಳೆಗಳನ್ನು ಇಲ್ಲಿ ಬೆಳೆದಿದ್ದಾರೆ ಮತ್ತು ಹೇಗೆ ಯಾವ ರೀತಿಯಾಗಿ ಅದರಿಂದ ಕ್ರಾಪ್ ಅನ್ನು ಪಡೆಯುತ್ತಾ ಇದ್ದಾರೆ ಎನ್ನುವುದನ್ನು ಅವರಲ್ಲಿ ವಿವರಣೆ ತೆಗೊಳ್ಳೋಣ. ಇದು ಯಾವುದು ಚಂದ್ರಶೇಖರ್ ಅವರ ಗಿಡ? ಇದು ಮ್ಯಾಂಗೋಸ್ಟಿನ್ ಅಂತ ಹಣ್ಣು. ಮ್ಯಾಂಗೋಸ್ಟಿನ್ ಹಣ್ಣು ಅಂತ ಹೇಳಿದ್ರೆ ನಮ್ಮ ಪುನಾರ್ಪುಲಿ ಇದೆಯಲ್ಲ, ಪುನಾರ್ಪುಲಿ ಹಾಗೆ ಸ್ವಲ್ಪ ದೊಡ್ಡ ಹಣ್ಣು, ಆದರೆ ಇದರ ರುಚಿ ಪುನಾರ್ಪುಲಿಗಿಂತ ಎಷ್ಟೋ ಉತ್ತಮವಾಗಿದೆ. ಆದರೆ ಈ ಹಣ್ಣು ಇದೆ ನೋಡಿ, ಇಲ್ಲಿ ಕಾಯಿ ಬಿಟ್ಟಿದೆ ಈಗಾಗಲೇ ಸುಮಾರು ಈ ಮರದಲ್ಲಿ 20 kg ಹಣ್ಣು ಈ ವರ್ಷ ಬಂದಿದೆ. ಆದರೆ ಇದರ ವಿಶೇಷ ಅಂತ ಹೇಳಿದರೆ, ನಿಮಗೆ ಎಲ್ಲಾ ಮರಗಳನ್ನು ನಾವು ಬಿಸಿಲಲ್ಲಿ ನೆಡಬೇಕು, ಆದರೆ ಇದು ನೆರಳಿಗೆ ಅಂದರೆ ಸುಮಾರು 50-50, 50-60% ಮಾತ್ರ ಬಿಸಿಲಿದ್ರೆ ಸಾಕು. ಇದಕ್ಕೆ ತುಂಬಾ ಬಿಸಿಲಾಗುವುದು, 90% ಬಿಸಿಲಾಗಬಾರ್ದು. ಮತ್ತೆ ಹಣ್ಣು ಹಾಗೆ ತುಂಬಾ ರುಚಿಕರವಾಗಿದೆ, ಅಂದ್ರೆ ಸುಮಾರು ಪುನಾರ್ಪುಲಿ ಅಂತ ಹಾಗಿದ್ರೆ ದೊಳಿಕೊಳ್ಳಿ ಹಣ್ಣು ಉತ್ತಮವಾಗಿ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಸ್ವೀಟ್. ಆದರೆ ಪುನಾರ್ಪುಲಿದ್ದು ನಮಗೆ ಬೀಜವನ್ನು ನಮಗೆ ಏನಾದರೂ ಅದನ್ನು ಇನ್ನಂದ್ರೆ ಪುನಾರ್ಪುಲಿ ಮಿರಿಂಡ ಅಂದ್ರೆ ಜ್ಯೂಸ್ ಮಾಡುವಂತ, ಆದರೆ ಇದರ ಸಿಪ್ಪೆಯನ್ನು ಮಾತ್ರ ಯಾವುದಕ್ಕೂ ನಮಗೆ ಉಪಯೋಗ ಮಾಡಲಿಕ್ಕೆ ಆಗುದಿಲ್ಲ. ಬೀಜಗಳು ಮಾತ್ರ ಹಣ್ಣಾಗಿ ಉಪಯೋಗಿಸಬಹುದು. ಹಾಗೆ ಇದು ಪನ್ನೀರ್ ಅಂತ, ಅಂದರೆ ನಮಗೆ ಜಮುನೆ ಎಲ್ಲ ಸಣ್ಣ ಇದರಲ್ಲಿ ಆಗುವಂಥದ್ದು, ನೀರಿನಂಶ ಜಾಸ್ತಿ ಇರುವಂಥದ್ದು ಮತ್ತು ಬೀಜರಹಿತವಾಗಿರುವಂಥ ಹಣ್ಣಿನ ಗಿಡ. ಇದು ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ ಇದನ್ನು. ಇದು ಹಿಪ್ಪಳ ಗಿಡದಿಂದ ನಾನು ಮಾಡಿದಂಥ ಕಷಿ ಗಿಡಗಳು. ಇದರಲ್ಲಿ ಇದು ಕಾಳುಮೆಣಸು, ಪನ್ನೀರ್ 1 ಅಂತ ಇದರ ಹೆಸರು. ಸುಮಾರು ನಾನು ಆಗ ಹೇಳಿದಂತೆ ಸುಮಾರು 8-10 ವರ್ಷ ಹೋಗುವಂಥ ಗಿಡಗಳಲ್ಲಿ ಸುಮಾರು 25-30 kg, 20-30 kg ಅಷ್ಟು ಫಸಲು ಬರುವಂಥ ಒಂದು ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಕಾಳುಮೆಣಸು ಗಿಡ, ಪನ್ನೀರ್ 1 ಅಂತ. ನನ್ನ ನರ್ಸರಿಯಲ್ಲಿ, ನನ್ನ ತೋಟದಲ್ಲಿ ನಾನು ಸೀಡ್ಲೆಸ್ ಅಂದರೆ ಬೀಜರಹಿತವಾಗಿರುವಂಥ ಲಿಂಬೆಯನ್ನು ನೆಟ್ಟು ಈಗ ಬೆಳೆಸಿದ್ದೇನೆ. ಈಗ ಸುಮಾರು 2 ವರ್ಷದಲ್ಲಿ ಅದು ಫಲ ಕೊಡಲಿಕ್ಕೆ ಆರಂಭಿಸಿದೆ. ನಾನು ಹಿಂದೆ ನಿಮಗೆ ಹೇಳಿದಂತೆ ನಾನು ಡಾರ್ಫ್ ಕುಬ್ಜ ತಳಿ ಅಂತ ಗಿಡ ಹೇಳಿದೆ. ಇದು ಆಕರ್ಷಕವಾಗಿರುವಂಥ ಗಿಡ. ಸುಮಾರು 20 ವರ್ಷದ ಗಿಡವನ್ನು ಈಗ ಫಸಲು ಕೊಟ್ಟು ಇರುವಂಥ 3 ವರ್ಷದಲ್ಲಿ ಅದು ಫಸಲು ಕೊಡ್ತದೆ. ಇದು ಈಗ ಸುಮಾರು 20 ವರ್ಷ ಅಂದರೆ 2 ವರ್ಷದಿಂದ 20 ವರ್ಷ ಈಗ ಇದು ಬೆಳೆದಂಥ ಗಿಡ. ಇದು ಮೊಟ್ಟೆ ಹಣ್ಣು ಅಂದರೆ ಎಗ್ ಫ್ರೂಟು. ಇದು ಏಪ್ರಿಲ್ ಮೇ ಸಿಕ್ಕಿದರೆ ಜ್ಯೂಸಿಗೆ ಉಪಯೋಗಿಸುವಂಥ ಒಂದು ಹಣ್ಣು. ಇದರ ಜ್ಯೂಸು ತುಂಬ ಅತ್ಯುತ್ತಮವಾಗಿ ಕುಡಿಬೋದು. ಈ ಒಂದು ಹಣ್ಣು ಪುಲ್ಸಾನ್ ಅಂತ. ಸುಮಾರು ನಾನು 3 ವರ್ಷದಲ್ಲಿ ಪ್ರಥಮವಾಗಿ ನಾನು ಬೀಜದ ಗಿಡವನ್ನು ನೆಟ್ಟು ಇದನ್ನು ಫಲವನ್ನು ತೆಗೆದಿದ್ದೇನೆ. ಇದು ಯಾವ ರೀತಿ ಅಂತ ಹೇಳಿದರೆ, ನಮಗೆ ರಂಬುಟಾನ್ ಹಣ್ಣಿನಂತೆ ಇದನ್ನು ಓಪನ್ ಮಾಡಿದರೆ ಇದು ಇದೇ ರೀತಿಯಲ್ಲಿ ಇದರಲ್ಲಿ ಹಣ್ಣಿರುತ್ತೆ. ಇದು ಆಸ್ಟ್ರೇಲಿಯನ್ ಪಪ್ಪಾಯಿ ಅಂತ. ಇದು ಈಗ ನಾನು ಬರೀ ಒಂದು 6 ತಿಂಗಳ ಗಿಡ. ಇದರಲ್ಲಿ ಈಗ ನಾನು ಸುಮಾರು ಒಂದು 10 kg ಅಷ್ಟು ಮಾರಾಟ ಮಾಡಿ ಆಗಿದೆ. ಆದರೂ ಇನ್ನೂ ಕೂಡ ತುಂಬ ಇಳುವರಿಯನ್ನು ಕೊಡ್ತಾ ಉಂಟು. ಇದು 365 ದಿವಸವು ಫಸಲು ಕೊಡುವಂಥ ಗಿಡ. ಇದೀಗ ಹಣ್ಣಾಗಿ ಬೆಳೆದು ಹಣ್ಣಾಗಿರುವಂಥ ಹಣ್ಣು. ಈಗ ನಾನು ಹೇಳಿದಂಥ ಆಸ್ಟ್ರೇಲಿಯನ್ ಪಪ್ಪಾಯನ್ನು ತೋರಿಸಿದೆ. ಅದರ ಗಿಡವು ಈಗ ಮಾರಾಟಕ್ಕೆ ಲಭ್ಯವಾಗಿದೆ ನರ್ಸರಿಯಲ್ಲಿ. ಚಂದ್ರಶೇಖರ್ ಅವರ ಗಿರಿನಿವಾಸ ನರ್ಸರಿ ಬೇರೆ ನರ್ಸರಿಗಳಾಗಿ ಅಲ್ಲ, ಬದಲಾಗಿ ಅವರಾಗಿ ಸ್ವತಃ ನರ್ಸರಿಯಲ್ಲಿರುವಂತಹ ಗಿಡಗಳನ್ನು ನೆಟ್ಟು ಫಲವನ್ನು ಪಡೆದು ಗ್ರಾಹಕರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವರ ತೋಟವನ್ನೊಮ್ಮೆ ನೋಡಬೇಕು. ಯಾವ್ಯಾವ ಬೆಳೆಗಳಿವೆ, ಯಾವ್ಯಾವ ಕೃಷಿಗಳನ್ನು ಮಾಡ್ತಾ ಇದ್ದಾರೆ,
ಬಹಳ ಮುಖ್ಯವಾಗಿ ಇವರ ನರ್ಸರಿಯಲ್ಲಿ ಶತಮಂಗಳವನ್ನು ಇವರು ಒಂದು ರೀತಿ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಬೆಳೀಲಿಕ್ಕೆ. ಯಾಕೆಂದ್ರೆ ಇವರು ಬೆಳೀತಾ ಇದ್ದಾರೆ. ಇವರ ಶತಮಂಗಳ ತೋಟದಲ್ಲಿದ್ದೇವೆ, ಗಿರಿನಿವಾಸ್ ಅವರ ಮನೆಯ ಬಳಿ ಇರುವಂತಹ ಶತಮಂಗಳ ತೋಟದಲ್ಲಿದ್ದೇವೆ. ಇದನ್ನು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಮತ್ತು ಎಷ್ಟು ವರ್ಷಗಳಾಯಿತು, ಯಾವ ರೀತಿಯಾಗಿ ಇದನ್ನು ಸಾಕಿ ಸಲಹುತ್ತಾ ಇದ್ದಾರೆ ಅನ್ನೋದನ್ನು ಅವರ ಹತ್ರನೇ ಮಾತಾಡಿಸಿಕೊಂಡು ಬರೋಣ. ಚಂದ್ರಶೇಖರ್ ಅವರೇ, ಶತಮಂಗಳದ ತೋಟದಲ್ಲಿದ್ದೇವೆ. ಹೌದು. ಎಷ್ಟು ಎಕರೆಯಲ್ಲಿ ವ್ಯಾಪಿಸಿದೆ ಮತ್ತು ಯಾವ ರೀತಿಯಾಗಿ ಇದನ್ನು ಪೋಷಣೆ ಮಾಡ್ತಾ ಇದ್ದೀರಿ? ಇದನ್ನು ನಾನು ಸುಮಾರು 1.5 ಎಕರೆಯಲ್ಲಿ ನಾನೀಗ ಅಡಿಕೆ ಗಿಡವನ್ನು ನೆಟ್ಟಿದ್ದೇನೆ. ಈಗ ಅಡಿಕೆ ಗಿಡ ನೆಟ್ಟು ಅಂತ ಹೇಳಿದ್ರೆ ಬರೀ 2 ವರ್ಷ ಆದ್ದು. ಈ 2 ವರ್ಷದಲ್ಲಿ ನಾನು ಈಗಾಗಲೇ ಹಿಂಗಾರವನ್ನು ನೋಡಿ ಬರ್ತಾ ಇದೆ, ಹಿಂಗಾರವನ್ನು ಕಾಣಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಬಾಕಿ ಯಾರು ಕೂಡ ಇಷ್ಟು ಒಂದು 2 ವರ್ಷದಲ್ಲಿ ಹಿಂಗಾರ ತೆಗೆದು ಕಷ್ಟವೇ. ಅಂದರೆ ನನ್ನ ಶತ ಪ್ರಯತ್ನದಿಂದಾಗಿ 2 ವರ್ಷದಲ್ಲಿ ನಾನು ತೆಗೆದೇನೆ. ಮತ್ತೆ ಇದನ್ನು ನಾನು ನೆಡುವಂಥ ಕ್ರಮ ಅಂತ ಹೇಳಿದ್ರೆ, ನಾನು 3 ಫೀಟ್ ಹೊಂಡ ಮಾಡಿ JCBಯಲ್ಲಿ 3 ಫೀಟ್ ಹೊಂಡ ಮಾಡಿ 2.5 ಫೀಟಲ್ಲಿ ನೆಟ್ಟು ವಾಪಸ್ ಹರಳಿಂಡಿ ನೆಟ್ಟು, ನಾನು ಹರಳಿಂಡಿ ಯಾವುದೇ ಪ್ರತಿಯೊಂದು ಗಿಡಕ್ಕೂ ಹರಳಿಂಡಿಯನ್ನು ಕೊಡಬೇಕು. ನಾವು ರಾಸಾಯನಿಕವನ್ನು ಯಾವತ್ತೂ ಉಪಯೋಗ ಮಾಡಬಾರ್ದು. ಹರಳಿಂಡಿಯನ್ನು ಕೊಟ್ಟು ಸಾವಯವ ರೀತಿಯಲ್ಲಿ ಮಾಡಬೇಕು. ನಂತರ ನಾನು ಹಟ್ಟಿ ಗೊಬ್ಬರ, ಆನಂತರ ಸುಡುಮಣ್ಣು, ಆನಂತರ ಇದ್ದ ನಮ್ಮಲ್ಲಿ ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ ಇದೆಲ್ಲ ಕೊಟ್ಟು ಒಳ್ಳೆ ಉತ್ತಮವಾಗಿ ಬೆಳೆಸಿದ್ದೇನೆ. ಮತ್ತೆ ಇದಕ್ಕೆ ನಾನು ನೀರಾವರಿ ಅಂತ ಹೇಳಿದ್ರೆ ಡ್ರಿಪ್ಪಿನಲ್ಲೇ ಕೊಟ್ಟಿರುತ್ತೇನೆ. ಯಾವುದು ಸೂಕ್ತ ಇದಕ್ಕೆ? ಡ್ರಿಪ್? ಖಂಡಿತವಾಗಿ ಈಗಿನ ನೀರಿನ ಕೊರತೆ ಬೇಕಾಗಿ ನಾವು ಸ್ಪ್ರಿಂಕ್ಲರ್ ಹಾಕಿದ್ರೆ ಇಡೀ ನಮ್ಮ ಈ 1.5 ಎಕರೆ ಗುಡ್ಡೆಯಲ್ಲಿ ಹುಲ್ಲಿನಲ್ಲಿ ನಮಗೆ ಅದರ ಆರೈಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾವು ಡ್ರಿಪ್ಪಲ್ಲಿ ಬರೀ ಅರ್ಧ ಗಂಟೆ ದಿವಸಕ್ಕೆ ಅರ್ಧ ಗಂಟೆಯನ್ನು ಕೊಟ್ಟು ಒಳ್ಳೆ ಪೋಷಕಾಂಶವನ್ನು ಕೊಟ್ಟುಕೊಂಡು ನಾನು ಒಳ್ಳೆ ರೀತಿಯಿಂದ ಸಾಕಿದ್ದೇನೆ. ಈಗ ಗಿಡಗಳನ್ನು ನೆಡಬೇಕಾದ್ರೆ ಒಂದಷ್ಟು ಅಂತರಗಳು ಅಂತ ಬೇರೆ ಬೇರೆ ತಳಿಗಳಿಗೆ, ಇದಕ್ಕೆ ಯಾವ ರೀತಿಯಾದ? ಇಲ್ಲ, 9 ಫೀಟ್ ಅಂತರದಲ್ಲೇ ನೆಟ್ಟದ್ದು. ನಾವು ಎಷ್ಟು ದೂರ 10 ಫೀಟಿಗೆ ನೆಟ್ಟರು ಉತ್ತಮ. ಯಾಕೆಂದ್ರೆ 10 ಗಿಡ ಕಡಿಮೆ ಆದರೂ ಇಳುವರಿ ಜಾಸ್ತಿ. ಯಾವತ್ತು ಹತ್ತಿರವಾಗಿ ನೆಟ್ಟರೆ ನಮಗೆ ಇಳುವರಿ ಕಡಿಮೆ. ಯಾಕೆಂತ ಹೇಳಿದ್ರೆ ಈ ಒಂದು ಸೋಗೆ ಇನ್ನೊಂದು ಸೋಗೆ ತಲುಪಬಾರ್ದು. ನೋಡಿ ಇದರಲ್ಲಿ ನೋಡಿ ಯಾವುದೇ ರೀತಿ ಇನ್ನೂ ಇದರಲ್ಲಿ ಈಗ ಬರೀ ಒಂದು 4 ಫೀಟ್ ಬಂದಿದೆ ಅಷ್ಟೇ. ಇದು ಇನ್ನೂ ಒಂದು 2 ಫೀಟ್ ಹೋಗೋದು, ಅದು ಹಾಗೆ ಅಷ್ಟು ಹತ್ತಿರವಾಗಿ ನೆಟ್ಟ ಕೂಡಲೇ ಅದು ಸಮಸ್ಯೆ ತೊಂದರೆ ಬರ್ತದೆ. ಹಾಗೆ ದೂರವಾಗಿ ನೆಟ್ಟರೆ 9 ಫೀಟು ಕಡಿಮೆ ಪಕ್ಷದಲ್ಲಿ 9 ಫೀಟ್ ಆದರೂ ನೆಡಲೇಬೇಕು. ಅಂದ್ರೆ ಎಷ್ಟು ಎತ್ತರವಾಗಿ ಬೆಳೆಯುತ್ತದೆ ಇದು? ಸುಮಾರು ಮಂಗಳದ ರೀತಿ ಬೆಳವಣಿಗೆ ಮಂಗಳ. ಅಡಿಕೆ ಮರ ನೋಡಿ, ಇಲ್ಲಿ ನೋಡಿ ಎಷ್ಟು ತೋರವಾಗಿ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಹಿಂಗಾರ ಇದೆ. ಈಗ ಹಿಂಗಾರ ಇದರಲ್ಲಿ ಇದೆ. ಇದು ಹೋದ ಕೂಡಲೇ ಇಲ್ಲಿ ಹಿಂಗಾರ ಬರುತ್ತೆ. ತುಂಬಾ ಗಿಡದಿಂದ ತೋರಾಗಿ ಬಂದು ಗಿಡ ಹೀಗೆ ತೋರಾಗಿ ಬರುತ್ತೆ. ಯಾಕೆ ಸಪುರವಲ್ಲ, ತೋರಾಗಿ ಬರುತ್ತೆ. ಒಳ್ಳೆ ಈಲ್ಡ್. ಯಾಕೆಂದ್ರೆ ನಾನು ಹಿಂದೆ ತೋರಿಸಿದ್ದೇನೆ ನಿಮ್ಗೆ 3.5 ವರ್ಷದಲ್ಲಿ ಬಂದಂತ ಶತಮಂಗಲ. ಅದರಲ್ಲಿ ಈಗಾಗಲೇ 4 ರಿಂದ 5 ಗೊನೆ ಬಂದಿದೆ. ಕನಿಷ್ಠ ಪಕ್ಷ 8 ಗೊನೆ ಆದ್ರೂ ಇದರಲ್ಲಿ ಬರ್ತದೆ. ವಾರ್ಷಿಕವಾಗಿ ಇದಕ್ಕೆ ಏನೆಲ್ಲ ನೀವು ಪೋಷಕಾಂಶಗಳನ್ನು, ಗೊಬ್ಬರಗಳನ್ನು ಕೊಡುವಂತ ಯಾವ ವಿಧಾನದಲ್ಲಿ ಕೊಡ್ತಾ ಇದ್ದೀರಿ? ನಾನು ಈಗಾಗಲೇ ವರ್ಷಕ್ಕೆ 3-4 ಸಾರಿ ಕೊಡ್ತೇನೆ. ಯಾಕೆಂದ್ರೆ ನಾವು 60-70ರಿಂದ 70 ದಿವಸಕ್ಕೊಂದು ಗೊಬ್ಬರ ಕೊಡ್ತಾ ಇರ್ತೇವೆ. ಸೆಗಣಿ ನೀರನ್ನು ನೆಲಗಡಲೆ ಹಿಂಡಿ ಹಾಕಿ ಅದಕ್ಕೆ ಹೊಯ್ಯುವಂಥ ರೀತಿ, ಅಥವಾ ಹರಳಿಂಡಿ ಕೊಡುವಂಥದ್ದು. ಮತ್ತು ರಾಸಾಯನಿಕ ಫರ್ಟಿಲೈಸರ್ ಅಂದರೆ ರಾಸಾಯನಿಕ ಗೊಬ್ಬರ ಕೊಡ್ಬೋದು. ಬೇಸಿಗೆಯಲ್ಲಿ 100 ಗ್ರಾಮಷ್ಟು ಏನಾದರೂ ಗೊಬ್ಬರ ಕೊಡುವುದಿದ್ರೆ ಉತ್ತಮ. ಯಾಕೆಂತ ಹೇಳಿದರೆ ನೀರಿನ ಅವಶ್ಯಕತೆ ಕಡಿಮೆ ಇರೋ ಕಾರಣ ಸ್ವಲ್ಪ ಕೊಡ್ಬೋದು. ಮತ್ತು ಹೆಚ್ಚಾಗಿ ನಾವು ಸಾವಯವ ಅಂತ ಹೇಳಿದರೆ ನಾವು ಆರ್ಗ್ಯಾನಿಕ್ನಲ್ಲಿ ಸಾಕಿದರೆ ನಮಗೆ ರೋಗವು ಕಡಿಮೆ, ಉತ್ತಮವಾದ ಫಸಲನ್ನು ತೆಗಿಲಿಕ್ಕೆ ಉತ್ತಮ. ಅಂದರೆ ನಮಗೆ ಅಡಿಕೆ ರಟ್ಟುದು ಅದು ಇದು ಏನು ತೊಂದರೆ ಬರೋದಿಲ್ಲ. ಹಾಗೆ ಅವರ ತೋಟವನ್ನು ನೋಡಿದ್ದೇವೆ. ಇಷ್ಟೆಲ್ಲ ಮಾಡಬೇಕಾದ್ರೆ ನರ್ಸರಿಯ ಜೊತೆಗೆ ಪ್ರಾಯೋಗಿಕವಾಗಿ ತೋಟವನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಇವರ ಲೈಫಲ್ಲಿ ಒಂದು ರೀತಿಯಾದಂತಹ ಜರ್ನಿ ಇದೆ. ಇವರು ನಡೆದು ಬಂದ ರೀತಿಯಾಗಿರ್ಬೋದು, ಇಷ್ಟು ಪರಿಶ್ರಮದಿಂದ ಇದನ್ನು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಅಷ್ಟೇ ನಿಷ್ಠೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಚಂದ್ರಶೇಖರ್ ಅವರಲ್ಲಿ ಮಾತಾಡಿಸ್ಕೊಂಡು ಬರೋಣ. ಚಂದ್ರಶೇಖರ್ ಅವರೇ, ಎಷ್ಟು ವರ್ಷಗಳಿಂದ ಒಟ್ಟು ನಿಮ್ಮ ಈ ಒಂದು ಕೃಷಿಯ ಅವಧಿ ಇದೆ? ನಾನು ನನ್ನ ಭೂಮಿಯಲ್ಲಿ, ನನ್ನ ತಂದೆ ಮಾಡಿದಂತಹ ಭೂಮಿ ಬರೀ ಬೋಲುಗುಡ್ಡೆ ಅಂದರೆ ಗುಡ್ಡ, ಎತ್ತರ ಗುಡ್ಡ. ಇದಕ್ಕೆ ಹೆಸರು ಗಿರಿ ಅಂದ್ರೆ ಬೆಟ್ಟದಲ್ಲಿ ಮಾಡಿದಂತ ಗಿಡ. ನನ್ನ ತಂದೆ ಹೆಸರು ಗಿರಿಯಪ್ಪ. ಆ ಗಿರಿಯಪ್ಪ ಮತ್ತೆ ಗಿರಿ ಬೆಟ್ಟವನ್ನು ಸೇರಿಸಿಕೊಂಡು ಗಿರಿನಿವಾಸ ಅಂತ ನನ್ನ ಮನೆಗೆ ಹೆಸರಿಟ್ಟರು ಅವ್ರ ತಂದೆ. 2 ಅರ್ಥಗಳು ಬರುವಾಗಿ ಒಂದು. ಅದನ್ನು ನಾನು ಎಂತ ಹೇಳಿದ್ರೆ, ತಂದೆ ಮಾಡಿದಂತಹ ಭೂಮಿಯನ್ನು ಎಲ್ಲರೂ ಕೃಷಿ ಮಾಡಿಕ್ಲಿ ಯಾರು ಹಿಂದೆ. ನಾನು ನನ್ನ ಹೈಸ್ಕೂಲ್ ವಿಭಾಗವನ್ನು ಬಿಟ್ಟು ನಾನು ಮತ್ತೆ ನರ್ಸರಿಗೆ ತೊಡಗಿದೆ ಅಥವಾ ತೋಟಕ್ಕೆ ತೊಡಗಿದೆ, ಕೃಷಿಗೆ ಅವಲಂಬಿತವಾಗಿದ್ದೇನೆ. ಆ ಕೃಷಿಯಲ್ಲಿ ನನ್ನ ಅನುಭವ ಅಂತ ಹೇಳಿದರೆ ನನಗೀಗ ಸುಮಾರು 30 ವರ್ಷಗಳ ಅನುಭವ. ನನಗೆ ಈಗ 52 ವರ್ಷ. 30 ವರ್ಷಗಳ ನನ್ನ ಅನುಭವವನ್ನು ನನ್ನ ಕೃಷಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಇದೇ ರೀತಿ ತಾನು ಕೃಷಿಯನ್ನು ಅವಲಂಬಿಸಿಕೊಂಡು ಕೃಷಿಯನ್ನು ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಂತರ ನಾನು ನರ್ಸರಿಗೆ ಅವಲಂಬಿತ ಆಗಿದ್ದೇನೆ. 17 ವರ್ಷದಿಂದ ನರ್ಸರಿಯಲ್ಲಿ ತೊಡಗಿಕೊಂಡಿದ್ದೇನೆ. ಹಾಗೆ ಅಂದ್ರೆ ನರ್ಸರಿ ನಿಮಗೆ ಹೆಚ್ಚು ಆದಾಯವನ್ನು ತರುವಂತದ್ದು. ನಮಗೆ ನಾವು ಒಂದೇ ತೋಟವನ್ನೇ ಅವಲಂಬಿತವಾಗಿದ್ದರೆ ನಮಗೆ ಜೀವನ ಕಷ್ಟ. ಅದೇ ರೀತಿಯಲ್ಲಿ ನನ್ನ ಕೃಷಿ ವ್ಯಾಪಾರಕ್ಕೆ ಹೋಗಲಿಲ್ಲ, ಕೃಷಿಯಿಂದ ಅವಲಂಬಿತವಾಗಿ ನರ್ಸರಿಗೆ ಹೋಗಿದ್ದೇನೆ. ಹಾಗೆ
ಚಂದ್ರಶೇಖರ್ ಅವರೇ, ಈಗ ಒಬ್ಬ ಕೃಷಿಕರಾಗಿದ್ದುಕೊಂಡು ಒಬ್ಬ ನರ್ಸರಿಯನ್ನು ನಡೆಸ್ತಾ ಇರುವವರು ನೀವು, ಈಗಿನ ಕಾಲದಲ್ಲಿ ಒಂದಷ್ಟು ಯುವಕರಿಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಏನು ಸಂದೇಶ ಕೊಡ್ತೀರಿ? ಖಂಡಿತ. ಪ್ರತಿಯೊಬ್ಬ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ನಮಗೆ ನಿಜವಾಗಿ ನಮಗೆ 1 ಎಕರೆ 2 ಎಕರೆ ತೋಟ ಇದ್ರೆ ಅಥವಾ ಜಾಗ ಇದ್ರೆ ನಾವು ಕೃಷಿಯನ್ನೇ ಅವಲಂಬಿತವಾಗಿರ್ಬೇಕು. ಕೃಷಿಯಲ್ಲಿ ಮಾಡಿದರೆ ಅವನಿಗೆ ಎಂದೂ ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ 2 ಎಕರೆ ಇದ್ರೂ ಸಾಕು, 1,000 ಗಿಡ ಹಾಕಿದ್ರೆ ಒಬ್ಬನ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಅವನು ಅಲ್ಲೇ ದುಡಿಮೆ ಮಾಡಿ. ಯಾಕೆಂತೇಳಿ ಇಂದು ಕೆಲಸಕ್ಕೆ ಅಷ್ಟು ಕೂಲಿಗಳು ಸಿಗುವುದಿಲ್ಲ, ಜನ ಸಿಗುವುದಿಲ್ಲ. ನಾವು ಹೊರಗಡೆ ಇದ್ದರೆ ನಮಗೆ ಅಲ್ಲಿ ಸಂಬಳ ಕೊಟ್ಟು ಇವರನ್ನು ಸರಿಯಾಗಿ ಮಾಡೋದು. ಕೃಷಿಯಲ್ಲಿ ಅಂತ ಹೇಳಿದ್ರೆ ನಾವು ಮಾಡಿಕೊಂಡು ನಾವು ಒಬ್ಬರನ್ನು ಮಾಡಿಸಿಕೊಂಡು ಇದ್ದರೆ ಮಾತ್ರ ಅದು ಕೃಷಿ. ಇಲ್ಲಂತಾದರೆ ಆಳುಗಳನ್ನು ಬಿಟ್ಟರೆ ಅದು ಕೃಷಿ ಅಂತ ಆಗೋದಿಲ್ಲ ಯಾವುದೇ ರೀತಿಯ. ನನ್ನ ಕೃಷಿಯಲ್ಲಿ ನಾನು ಸ್ವತಃ ನಾನು ಇದರಲ್ಲಿ ದುಡಿಮೆ ಮಾಡಿಕೊಂಡು ನಾನು ಸ್ವತಃ ಇದರಲ್ಲಿ ಮೇಲೆ ಕೆಲಸವನ್ನು ಅವಲಂಬಿತ ಆಗಿಲ್ಲ. ನಾನು ದುಡ್ಕೊಂಡು ಕೆಲಸ ಮಾಡಿಸಿಕೊಂಡು ನಾನು ಈ ಜಾಗದಲ್ಲಿ ಇಲ್ಲೇ ಇದ್ದೇನೆ. ಈಗ ನಿಮ್ಮ ಅನುಭವದ ಮೇರೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡು ಆ ಮೂಲಕವಾಗಿ ನರ್ಸರಿಗೆ ಬಂದಂಥ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಎಲ್ಲಿಂದ ನಿಮ್ಮ ನರ್ಸರಿಗೆ ಗ್ರಾಹಕರು ಬರ್ತಾರೆ? ಮೊದಲು ನನಗೀಗ 15 ವರ್ಷ ಅಂತ ಹೇಳಿದ್ರೆ ಮೊದಲಿನ ಪ್ರಥಮವಾಗಿ ನನಗೆ ಕೇರಳದಿಂದ ತುಂಬ ಜನಗಳು ಬರ್ತವೆ. ಕೇರಳದಿಂದಲೇ ಬರ್ತಾ ಇದ್ದದ್ದು. ಇವಾಗ ಏನು ಮಾಡಿದೆ ಅಂದರೆ ಕೇರಳಕ್ಕೆ ಅಡಿಕೆ ಗಿಡ ಅಂದರೆ ತ್ರಿಶೂರು, ಮಣ್ಣುತ್ತಿ ಈ ಕಡೆ ಎಲ್ಲ ನಮಗೆ ವಯನಾಡು ಇಲ್ಲಿಗೆಲ್ಲ ಗಿಡ ಸಾಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅವರು ಅಡಿಕೆಯನ್ನು ತಗೊಂಡೋಗಿ ಅವರು ಮಾಡಿಕೊಡ್ತಾರೆ. ಈಗ ನಮಗೆ ಉತ್ತರ ಕರ್ನಾಟಕ ನಮಗೆ ತುಂಬ ಸ್ವಲ್ಪ ಅವಲಂಬಿತವಾಗಿದ್ದಾರೆ. ಯಾಕೆಂತ ಹೇಳಿದರೆ ಈ ಶತಮಂಗಲ ಎಂಬುದು ಮಲೆನಾಡಿಗೂ ಉತ್ತರ ಅಂದರೆ ಕೆಂಪಡಿಕೆಯು ಗೋಟಡಿಕೆಯು ಎರಡಕ್ಕೆ ಅನುಭವ ಇದು ಬರುವಂಥ ಒಂದು ತಳಿ ಅಂತೇಳಿ ಶತಮಂಗಲ. ಈಗಾಗಲೇ ಒಂದು 2 ವರ್ಷದ ನಂತರ ಈಗ ಉತ್ತರ ಕರ್ನಾಟಕಕ್ಕೆ ಅಂದರೆ ಹಾಸನ ಆಗಲಿ ಅಥವಾ ಇಲ್ಲಿ ದಾವಣಗೆರೆ ಆಗಲಿ ಅಥವಾ ಇನ್ಯಾವುದು ಯಾವ ಕಡೆಯೂ ಕೂಡ ಶತಮಂಗಲವನ್ನೇ ತುಂಬ ಅವಲಂಬಿತವಾಗಿ ಈಗ ಬರ್ತಾ ಇದ್ದಾರೆ. ಮತ್ತು ನಮ್ಮ ಊರಿನಲ್ಲಿ ಅಂತ ಹೇಳಿದರೆ ನಾನು ನಮ್ಮ ಲೋಕಲ್ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅರೌಂಡಲ್ಲಿ ಈಗ ಉಡುಪಿ ಆಗಿರಲಿ, ಮೂಲ್ಕಿ ಆಗಿರಲಿ, ಮಂಗಳೂರು ಆಗಿರಲಿ, ಸುಳ್ಳಿ ಆಗಿರಲಿ ಇದೆಲ್ಲ ನಮ್ಮ ಕಡೆಯಿಂದ ಗ್ರಾಹಕರಿದ್ದಾರೆ. ಅವರು ಅದನ್ನು ನೋಡಿ ನಮ್ಮ ಇಳುವರಿ ನೋಡಿಕೊಂಡು ಆ ತೋಟವನ್ನು ನೋಡಿಕೊಂಡು ಇನ್ನೊಬ್ಬರಿಗೊಂದು ಪರಿಚಯಿಸಿ ನನಗೆ ಅಂಥ ಒಂದು ಸದುಪಯೋಗ ಕೊಟ್ಟಿದ್ದಾರೆ. ವೀಕ್ಷಕರೇ, ಇವೆಷ್ಟೋ ಚಂದ್ರಶೇಖರ್ ಅವರು ಅವರ ಗಿರಿನಿವಾಸ ನರ್ಸರಿ ಮತ್ತು ಗಿರಿನಿವಾಸ ತೋಟದ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿಗಳು. ನಮ್ಮ ವೀಕ್ಷಕರುಗಳು ಕೂಡ ಹೆಚ್ಚಾಗಿ ಗಿರಿನಿವಾಸದ ಈ ನರ್ಸರಿಯಲ್ಲಿ ತಮಗೆ ಬೇಕಾಗುವಂತಹ ಗಿಡಗಳನ್ನು ಆಯ್ದುಕೊಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಆಯ್ಕೆಗಳಿವೆ, ಅನುಭವ ಇದೆ. ಸ್ವತಃ ಚಂದ್ರಶೇಖರ್ ಅವರು ಪ್ರಾಯೋಗಿಕವನ್ನು ಅದು ಮಾಡಿಕೊಂಡು ಅದರ ಅನುಭವವನ್ನು ಪಡೆದು ಫಸಲನ್ನು ಪಡೆದು ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಆಯ್ಕೆ ಇಲ್ಲಿದೆ. ಇವರ ನರ್ಸರಿಯನ್ನು ಸಂಪರ್ಕಿಸಬೇಕಾದ್ರೆ ನಾವು ಕೊಟ್ಟಿರುವಂತಹ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಸಂಪರ್ಕಿಸ್ಬೋದು ಮತ್ತು ಖುದ್ದಾಗಿ ಅವರ ನರ್ಸರಿಗೂ ಕೂಡ ತಾವು ಭೇಟಿ ಕೊಡ್ಬೋದು. ಸಚಿನ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.